ಬೈಕಡಿ ಪ್ರತಿಷ್ಠಾನದ ವತಿಯಿಂದ ವಾಗ್ಮಿ 2022 ಆನ್ಲೈನ್ ಕನ್ನಡ ಭಾಷಣ ಸ್ಪರ್ಧೆಯನ್ನು ಆಯೋಜಿಸಿದ್ದು 3 ವಿಭಾಗಗಳು ಹಾಗೂ 2 ಸುತ್ತುಗಳನ್ನು ಒಳಗೊಂಡಿರುತ್ತದೆ. ಮೊದಲನೆಯ ಸುತ್ತು ಜೂನ್ 1 ರಿಂದ ಆರಂಭಗೊಂಡು ಜೂನ್ 15 ರವರೆಗೆ ನಡೆಯಲಿದೆ ಎಂದು ಆಯೋಜಕರಾದ ಭರತ್ ರಾಜ್ ಬೈಕಾಡಿ ಹೇಳಿದರು. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಎಲ್ಲ ಸ್ಪರ್ಧಾಳುಗಳು ಜೂನ್ 15ರ ಒಳಗಾಗಿ ತಮ್ಮ ಭಾಷಣಗಳನ್ನು ವಿಡಿಯೋ ರೆಕಾರ್ಡ್ ಮಾಡಿ 9886507605 ಮೊಬೈಲ್ ಸಂಖ್ಯೆಗೆ ವಾಟ್ಸ್ಆಪ್ ಮೂಲಕ ಕಳುಹಿಸಬೇಕು ಎಂದು ಸ್ಪರ್ಧೆಯ ಬಗ್ಗೆ ಮಾಹಿತಿಯನ್ನ ನೀಡಿದರು. ವಾಗ್ಮಿ 2022 ವಾಗ್ಮಿ ಅಂತ ಹೇಳಿ ತಂದೆಗೆ ಭಾಷಣ ಕಲೆಯ ಬಗ್ಗೆ ಅಪಾರ ಪ್ರೀತಿ ಮತ್ತು ಹಲವಾರು ಜನರನ್ನು ಅವರು ಅದರ ಬಗ್ಗೆ ಟ್ರೈನ್ ಕೂಡ ಮಾಡಿದ್ರು. ಹಾಗೆ ಭಾಷಣ ಕಲೆಯನ್ನು ಪ್ರೋತ್ಸಾಹಿಸಲಿಕ್ಕೆ ಮಕ್ಕಳಲ್ಲಿ ಅದು ಭಾಷಣ ಕಲೆಯ ಬಗ್ಗೆ ಉತ್ಸಾಹವನ್ನು ತರಲಿಕ್ಕೋಸ್ಕರ ನಾವು ವಾಗ್ಮಿ ಅಂತ ಹೇಳಿ 2021 ನಲ್ಲಿ ನಾವು ಪ್ರಾರಂಭಿಸಿದ್ದೆವು. 2021 ನಲ್ಲಿ ಆನ್ಲೈನ್ ನಲ್ಲೇ ಮಾಡಿದ್ದೆವು. ಇದು ಕೂಡ ಈ ವರ್ಷ ಕೂಡ ಮಾಡೋದು ಆನ್ಲೈನ್ ನಲ್ಲೇ ಮಾಡ್ತಾ ಇದ್ದೇವೆ. ಅಂದ್ರೆ ಇದು ಕೇವಲ ಒಂದು ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿರುವುದಿಲ್ಲ. ಕನ್ನಡ ಗೊತ್ತಿರುವ ಯಾರು ದೇಶದ ಅಥವಾ ಪ್ರಪಂಚದ ಯಾವ ಮೂಲೆಯಿಂದಲೂ ಇದರಲ್ಲಿ ಭಾಗವಹಿಸಬಹುದು. ವಿಡಿಯೋ ರೆಕಾರ್ಡ್ ಮಾಡಿ ಈ ನಂಬರಿಗೆ ಕಳಿಸ್ಲಿಕ್ಕಿರ್ತದೆ. ಹೋದ ವರ್ಷ ವಾಗ್ಮಿಯಲ್ಲಿ ಒಟ್ಟಿಗೆ 355 ಜನ ಸ್ಪರ್ಧಾಳುಗಳು ಭಾಗವಹಿಸಿದ್ರು. ಹೈಸ್ಕೂಲ್ನಿಂದ 185, ಕಾಲೇಜಿಂದ 114 ಹಾಗೂ ಸಾರ್ವಜನಿಕದಲ್ಲಿ 56 ಜನ ಪಾರ್ಟಿಸಿಪೇಟ್ ಮಾಡಿದ್ರು. ಈ ಬಾರಿ ತಮ್ಮೆಲ್ಲರ ಸಹಕಾರದಿಂದ ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಪರ್ಧಾಳುಗಳು ಭಾಗವಹಿಸಬಹುದು ಅಂತ ಹೇಳಿ ಎಣಿಸ್ತಾ ಇದ್ದೇನೆ. ಸುದ್ದಿಗೋಷ್ಠಿಯಲ್ಲಿ ಬೈಕಾಡಿ ಪ್ರತಿಷ್ಠಾನದ ಅಧ್ಯಕ್ಷರಾದ ರತ್ನಾವತಿ ಜೆ ಬೈಕಾಡಿ ಉಪಸ್ಥಿತರಿದ್ದರು.